ಮೇ 1ರಂದು ಬಾರಕೂರಿನಲ್ಲಿ ಜರುಗುವ ಅಷ್ಟಬಂಧ ಸಹಿತ ಬ್ರಹ್ಮಕಲಶೋತ್ಸವ ಮತ್ತು ಅಷ್ಟಪವಿತ್ರ ನಾಗಮಂಡಲೋತ್ಸವ ಪ್ರಯುಕ್ತ ಹೊರೆಕಾಣಿಕೆ ಸಮರ್ಪಣೆ ಜರುಗಿತು. ಸೋಮಕ್ಷತ್ರಿಯ ಗಾಣಿಗ ಸಮಾಜದ ಕುಲದೇವರಾದ ಬಾರಕೂರು ಮೂಡುಕೇರಿ ಶ್ರೀ ವೇಣುಗೋಪಾಲ ಕೃಷ್ಣದೇವರ ಸನ್ನಿಧಿಯಲ್ಲಿ ಉಡುಪಿ ಜಿಲ್ಲಾ ಸೋಮಕ್ಷತ್ರಿಯ ಗಾಣಿಗ ಸಮಾಜ ಹಾಗೂ ಅಷ್ಟಬಂಧ ಸಹಿತ ಬ್ರಹ್ಮಕಲಶೋತ್ಸವ ಮತ್ತು ಅಷ್ಟಪವಿತ್ರ ನಾಗಮಂಡಲೋತ್ಸವ ಸಮಿತಿ ಆಶ್ರಯದಲ್ಲಿ ಮೇ 1ರಂದು ಜರುಗುವ ಅಷ್ಟಬಂಧ ಸಹಿತ ಬ್ರಹ್ಮಕಲಶೋತ್ಸವ ಮತ್ತು ಅಷ್ಟಪವಿತ್ರ ನಾಗಮಂಡಲೋತ್ಸವ ಪ್ರಯುಕ್ತ ಹೊರೆಕಾಣಿಕೆ ಸಮರ್ಪಣೆ ಜರುಗಿತು. ಸಮಾಜದ ಬೇರೆ ಬೇರೆ ಕಡೆಗಳಲ್ಲಿ ನೆಲೆಸಿರುವ ಗಾಣಿಗ ಬಾಂಧವರು ಹಾಗೂ ಊರಿನವರ ಕುಡುವಿಕೆಯಲ್ಲಿ ಅದ್ದೂರಿ ಹೊರಕಾಣಿಕೆ ಮೆರವಣಿಗೆ ನಡೆಯಿತು. ಬ್ರಹ್ಮಾವರದಿಂದ ಹೊರಟು ಚಂಡೆ, ವೇಷಭೂಷಣ, ಟ್ಯಾಬ್ಲೋ, ವಾದ್ಯಘೋಷ ಮುಂತಾದ ಆಕರ್ಷಣೆಗಳೊಂದಿಗೆ ಬಾರಕೂರು ರಾಜಬೀದಿಯ ಮೂಲಕ ಮೆರವಣಿಗೆ ಸಾಗಿ ಬಂದು ದೇಗುಲ ತಲುಪಿತು. ಸಮಿತಿಯ ಪದಾಧಿಕಾರಿಗಳಾದ ಕೆ ಗೋಪಾಲ, ಬಿಎಸ್ ಮಂಜುನಾಥ, ಗೋಪಾಲ ಗಾಣಿಗ ಚಲ್ಲೆಮಕ್ಕಿ, ಸೂರ್ಯನಾರಾಯಣ ಗಾಣಿಗ ಮಠಪಾಡಿ, ವಾಸುದೇವ ಬೈಕಾಡಿ, ನಾಗರಾಜ ಗಾಣಿಗ ಸಾಲಿಗ್ರಾಮ ಅವರ ಉಸ್ತುವಾರಿಯಲ್ಲಿ ನಡೆಯಿತು. ವಿವಿಧ ಉಪಸಮಿತಿಗಳ ಪದಾಧಿಕಾರಿಗಳು, ವಿವಿಧ ಕಡೆಗಳಿಂದ ಆಗಮಿಸಿದ ಸಮಾಜದ ಗಣ್ಯರು, ಊರಿನ ಪ್ರಮುಖರು ಪಾಲ್ಗೊಂಡರು. ಉಡುಪಿ ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಅಧ್ಯಕ್ಷರಾದ ಕೆ ಗೋಪಾಲ್ ಮತ್ತು ಶ್ರೀಮತಿ ವಸಂತಿ ದಂಪತಿಗಳು ಶ್ರೀಗಳ ಪಾದಪೂಜೆ ನೆರವೇರಿಸಿದ್ರು. ಬಳಿಕ ಜರುಗಿದ ಧಾರ್ಮಿಕ ಸಭೆಯಲ್ಲಿ ಶ್ರೀಗಳು ಆಶೀರ್ವಚನ ನೀಡಿ ಮಾತನಾಡಿ, ನಮ್ಮ ಮಕ್ಕಳ ಮೂಲಕ ಧಾರ್ಮಿಕ ಪರಂಪರೆ ಮುಂದುವರಿಸುವ ಕಾರ್ಯ ಎಲ್ಲ ಸಮಾಜದವರಿಂದ ಆಗಬೇಕಾಗಿದೆ. ಮನೆಯಲ್ಲಿ ಮಕ್ಕಳಿಗೆ ಅಮ್ಮ ಎನ್ನುವ ಶಬ್ದವನ್ನ ಮಕ್ಕಳಿಗೆ ಕಲಿಸಿದ್ದಲ್ಲಿ ನಮ್ಮ ಸಂಸ್ಕೃತಿ ಮತ್ತು ಭಾಷೆ ಉಳಿದಂತೆ ಎಂದು ಹೇಳಿದ್ದಾರೆ. ಕನ್ನಡಕ್ಕೂ ಮಹತ್ವ ಬಂದಲ್ಲಿ ಕನ್ನಡ ಆರಂಭ ಆಗುವುದೇ ಅಕಾರ, ಇಕಾರ, ಉಕಾರದಿಂದಲೂ ಆ ಈ ಕನ್ನಡದ ಅಕ್ಷರಮಾಲೆ. ನಂತರ ಏನುಂಟು, ಅಮ್ಮ ಎಂಬುದು ಕಂದನ ಕರುಳಿನ ಕರೆಯುವುದು. ಆ ಮಗು ತನ್ನ ಕರುಳಿನ ತುದಿಯಿಂದ ಅಮ್ಮ ಅಂತ ಕರೆದ್ರೆ ನಮ್ಮ ಮಕ್ಕಳು ಅಮ್ಮ ಅಂತ ಕರೆಯೋರಲ್ಲ, ಹಸುಗಳು ಇನ್ನೂ ಕೂಡ ಅಮ್ಮ ಅಂತ ಕರೀತವೆ. ಶಿವರಾಮಾಚಾರ್ಯ, ಸ್ಪಂದನ ನ್ಯೂಸ್, ಬ್ರಹ್ಮಾವರ.